ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರ ಧ್ವನಿಯನ್ನ ಗುರುತಿಸಲಾಗದವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವರಿ ಎಂದು ಮಾಜಿ ಸಚಿವ ರಮಾನಾಥ ರೈ ಪ್ರಶ್ನಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರ ಧ್ವನಿಯನ್ನ ಗುರುತಿಸಲಾಗದವರು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವರಿ ಎಂದು ಮಾಜಿ ಸಚಿವ ರಮಾನಾಥ ರೈ ಪ್ರಶ್ನಿಸಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಇತ್ತೀಚೆಗೆ ತಮ್ಮ ಸ್ನೇಹಿತರ ಜೊತೆ ಮಾತನಾಡುತ್ತಾ ಮುಖ್ಯಮಂತ್ರಿ ಬದಲಾವಣೆಯ ಕುರಿತಾದ ಹೇಳಿಕೆ ನೀಡಿರುವಂತಹ ಆಡಿಯೋ ಧ್ವನಿ ನಳಿನ್ ಕುಮಾರ್ ಕಟೀಲ್ ಅವರದ್ದೇ. ಇದನ್ನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳಿಕೊಂಡಿದ್ದಾರೆ ಎಂದು ಅವರು ಹೇಳಿದರು. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ಧ್ವನಿಯನ್ನ ಮಿಮಿಕ್ರಿ ಮಾಡಲಾಗಿದೆ ಎಂದು ಇಲ್ಲಿನ ಶಾಸಕರು ಪೊಲೀಸ್ ಕಮಿಷನರ್ಗೆ ದೂರು ನೀಡಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಪರಿಣಿತರಾಗಿರುವ ಪೊಲೀಸ್ ಆಯುಕ್ತರು ಒಂದು ವಾರದಲ್ಲಿ ಅದು ಬೇರೆಯವರ ಧ್ವನಿ ಎಂಬುದನ್ನು ಕಂಡುಹಿಡಿಯಲಾಗಿಲ್ಲ. ಬಿಜೆಪಿಯವರು ಏನೇ ತಪ್ಪು ಮಾಡಿದ್ರೂ ಅದನ್ನು ವಿಪಕ್ಷದ ಮೇಲೆ ಹೊರಿಸಿ ಕಾಂಗ್ರೆಸ್ಸೇ ಕಾರಣ ಎಂಬ ರೀತಿಯಲ್ಲಿ ಮಾತನಾಡುತ್ತಾರೆ. ಈ ಪ್ರಕರಣದಲ್ಲೂ ಅದೇ ರೀತಿಯ ಆಪಾದನೆ ಮಾಡಿದ್ದಾರೆ. ಹಾಗಾಗಿ ಪ್ರಕರಣದ ಬಗ್ಗೆ ತನಿಖೆಯಾಗಬೇಕು ಎಂದು ಅವರು ಹೇಳಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಶಶಿಕಲಾ ಜೊಲ್ಲೆ ಅವರ ಮೇಲೆ ಪೌಷ್ಟಿಕ ಆಹಾರದಲ್ಲಿನ ಅವ್ಯವಹಾರದ ಬಗೆಗಿನ ಆರೋಪದ ಬಗ್ಗೆ ತನಿಖೆಯಾಗಬೇಕು ಎಂದು ಮಾಜಿ ಸಚಿವ ರಮಾನಾಥ ರೈ ಒತ್ತಾಯಿಸಿದ್ದಾರೆ. ಪೆಗಾಸಸ್ ತುಂಬಾ ಗಂಭೀರವಾದ ಪ್ರಕರಣವಾಗಿದ್ದು ಜಗತ್ತಿನ ವಿವಿಧ ದೇಶಗಳಲ್ಲಿ ಇದರ ದುರ್ಬಳಕೆಯ ಕುರಿತಂತೆ ತನಿಖೆಗೆ ಆದೇಶಿಸಲಾಗಿದೆ. ನಮ್ಮ ದೇಶದ ಸರ್ಕಾರ ಜೀವಂತವಾಗಿದ್ದರೆ ಈ ಬಗ್ಗೆ ತನಿಖೆಯಾಗಬೇಕು ಎಂದು ಅವರು ಹೇಳಿದರು. ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಇದು ನನ್ನ ಧ್ವನಿಯಲ್ಲ, ಯಾರೋ ಮಿಮಿಕ್ರಿ ಮಾಡಿದ್ದಾರೆ ಅಂತ ಹೇಳಿದರು. ಅಷ್ಟಕ್ಕೆ ನಿಲ್ಲಿಲ್ಲ. ಈ ಜಿಲ್ಲೆಯ ಎಲ್ಲ ಶಾಸಕರ ನಿಯೋಗ ಪೊಲೀಸ್ ಆಯುಕ್ತರ ಹತ್ರ ಹೋಗಿದ್ದಾರೆ. ಇದನ್ನು ತನಿಖೆ ಮಾಡಬೇಕು ಅಂತೇಳಿ 15 ವರ್ಷ ಲೋಕಸಭಾ ಸದಸ್ಯರಾಗಿ 15 ವರ್ಷ ಅವರು ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದಂಥ ನಳಿನ್ ಕುಮಾರ್ ಕಟೀಲ್ ಧ್ವನಿಯನ್ನೇ ಅದು ಮಿಮಿಕ್ರಿಯ ನಿಜವಾದ ಧ್ವನಿಯ ಅಂತ ತಿಳ್ಕೊಳ್ಳಲಿಕ್ಕೆ ಸಾಧ್ಯವಾಗದಂಥ ಶಾಸಕರು ನಮ್ಮಲ್ಲಿದ್ದಾರೆ. ಅವರು ಜನರ ಧ್ವನಿಯನ್ನು ಕೂಡ ತಿಳ್ಕೊಳ್ಳಿಕ್ಕೆ, ಅವರ ಸ್ಪಂದನವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಖಂಡಿತ ಇಲ್ಲ ಅವರ ಕ್ಷೇತ್ರದಲ್ಲಿ. ಅವರ ಅದೇ ಲೋಕಸಭಾ ಸದಸ್ಯರ ಹೇಳಿದ್ದ ಧ್ವನಿಯನ್ನು ಅದು ಅವ್ರದ್ದೇ ಧ್ವನಿಯ ಅಥವಾ ಮಿಮಿಕ್ರಿ ಮಾಡಿದ್ದು ಅಂತ ತಿಳ್ಕೊಳ್ಳಲಿಕ್ಕೆ ಆಗದೇ ಇರತಕ್ಕಂಥ ಶಾಸಕರು. ಬಹುಶಃ ನನಗೆ ಅವ್ರ ಬಗ್ಗೆ ಇದು ಅನ್ನಿಸ್ತದೆ, ಕನಿಕರ ಅನ್ನಿಸ್ತದೆ. ಬಹುಶಃ ಇಷ್ಟು ತಿಳುವಳಿಕೆ ಸಾಧ್ಯ ಆಗದಂಥ ಶಾಸಕರು ಜನರ ಸ್ಪಂದನವನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದೊಂದು ಪ್ರಶ್ನೆ. ನಮ್ಮ ಕಮಿಷನರ್ ಭಾಳ ಎಕ್ಸ್ಪರ್ಟ್. ಸಾಮಾಜಿಕ ಜಾಲತಾಣದಲ್ಲಿ ಯಾರಾದರೂ ಪ್ರಕರಣ ಇದ್ದರೆ ಅದನ್ನು ಹಿಡಿಯುವುದರಲ್ಲಿ ಭಾಳ ಎಕ್ಸ್ಪರ್ಟ್ ಇದ್ದಾರೆ. ಕೆಲವು ಜನರನ್ನು ಒಳಗೆ ಹಾಕಿದ್ದಾರೆ. ಆ ಎಕ್ಸ್ಪರ್ಟ್ ಪೊಲೀಸ್ ಆಯುಕ್ತರಿಗೆ ಒಂದು ವಾರ ಆದರೂ ಕೂಡ ಅದು ತನಿಖೆ ಮಾಡಿ ಅದನ್ನು ಕಂಡುಹಿಡಿಯಲಿಕ್ಕೆ ಆಗಿಲ್ಲ. ಎಕ್ಸ್ಪರ್ಟ್ ಪೊಲೀಸ್ ಆಯುಕ್ತರಿಗೆ ಅಂದರೆ ಈ ಬಿಜೆಪಿಯವರು ಏನಾದ್ರು ತಪ್ಪು ಮಾಡಿದರೆ ಇದಕ್ಕೆ ಪರೋಕ್ಷವಾಗಿ ವಿಪಕ್ಷದವರು ಕಾರಣ ಅಂತ ಹೇಳುವಂಥ ರೀತಿಯಲ್ಲಿ, ಅಂದರೆ ಈ ಧ್ವನಿ ಕಾಂಗ್ರೆಸ್ನವರು ಮಾಡಿಸಿದ್ದಾರೆ ಅಂತ ಹೇಳುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ. ಕೈವಾಡ ಇದೆ ಅಂತ ಕೂಡ ಮಾತುಗಳು ಬಂತು. ಆದ್ದರಿಂದಾಗಿ ತನಿಖೆ ಆಗುವುದು ಒಳ್ಳೆಯದೇ, ತನಿಖೆ ಆಗಬೇಕಾಗಿದೆ ವಿಚಾರ ಕೂಡ. ಈಗ ಶಶಿಕಲಾ ಜೊಲ್ಲೆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ. ಈ ಪೌಷ್ಟಿಕಾಹಾರ ಮಕ್ಕಳಿಗೆ ಕೊಡ್ತಕ್ಕ ಪೌಷ್ಟಿಕಾಹಾರದಲ್ಲಿ ತಿನ್ನುವಂಥವ್ರು. ಬಹುಶಃ ಅದು ಕೂಡ ಒಂದು ರೀತಿ ತನಿಖೆ ಆಗಬೇಕು ಅಂತ ಹೇಳುವಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೆಗಾಸಸ್ನ ಬಗ್ಗೆ ಕೂಡ ಇವತ್ತು ಏನು ಗೂಢಾಚರ್ಯೆ, ಅದನ್ನು ದೇಶದ್ರೋಹಿಗಳಿಗೆ ಅದನ್ನು ಕಂಡುಹಿಡ್ತಕ್ಕಂಥ ಒಂದು, ಅದು ಇಸ್ರೇಲ್ನವರು ತನಿಖೆಗೆ ಮಾಡಲಿಕ್ಕೆ ಇಲ್ಲಿ ಭಾರತದಲ್ಲಿ ಅದು ದುರ್ಬಳಕೆ ಆಗಿದೆ ಎನ್ನುವಂಥ ನಮಗೆ ಬೇಕಾಗಿರ್ತಕ್ಕಂಥದ್ದು ತನಿಖೆ. ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಶಶಿಧರ್ ಹೆಗ್ಡೆ, ಅಬ್ದುಲ್ ರೌಫ್ ಅಪಿ, ಪುರುಷೋತ್ತಮ್ ಚಿತ್ರಾಪುರ, ನೀರಜ್ ಪಾಲ್, ಸುರೇಂದ್ರ ಕಂಬಳಿ, ಆಶಿತ್ ಪಿರೇರಾ, ಶಬೀರ್, ಫಾರೂಕ್, ನಜೀರ್ ಬಜಾಲ್ ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.